ಹೀಗೆ ಶಿವನಲ್ಲಿ ವರ ಕೇಳದಂತೆ ತನ್ನ ಮೂಕನಾಗಿಸಿದ ದೇವಿಯ ದಿವ್ಯತೆ ಕಂಡ ಬ್ರಹ್ಮಾಸುರನಿಗೆ ಜ್ಞಾನೋದಯವಾಗಿ ಮೋಕ್ಷ ಕರುಣಿಸುವಂತೆ ದೇವಿಯ ಕಾಲಿಗೆರಗುತ್ತಾನೆ. ಜಗದ ನಿಯಮದಂತೆ ಯುದ್ಧದ ಮೂಲಕ ಮರಣ ಹೊಂದುವುದೇ ಮಾರ್ಗ ಎಂಬ ಆ ತಾಯಿಯ ಅಣತಿಯಂತೆ ಹೋರಾಡಿ ಅಹಮಿಕೆಯ ಅವನತಿಯೊಂದಿಗೆ ಕಟ್ಟೆಯ ಮೇಲೆ ಮರಣ ಹೊಂದುತ್ತಾನೆ. ದೇವಿಯ ನಿರ್ಣಯದಂತೆ ಈಶ್ವರಿ ಗುಣಧಾರಿಯಾಗಿ ಬ್ರಹ್ಮಲಿಂಗನಾಗಿ ತನ್ನ ಮೋಕ್ಷಕ್ಕಾಗಿ ನಿರೀಕ್ಷೆಯಲ್ಲಿರುತ್ತಾನೆ. 4,000 ವರ್ಷಗಳೇ ಉರುಳುತ್ತವೆ. ದೇವಿಯ ನಿರ್ಣಯದಂತೆ ಆದಿಶಂಕರರು ಕೋಲಾಪುರ ಮುಖಿಯಾಗಿ ಸಂಚರಿಸುವ ವೇಳೆ ಇದೇ ಮಾರಣಕಟ್ಟೆಯ ಬಳಿ ವಿಶ್ರಮಿಸುತ್ತಾರೆ. ಘೋರ ರಾತ್ರಿ. ಆಗ ಶಂಕರರಿಗೆ ಆತ್ಮವಿಹೀನ ಭೂತಗಳ ದರ್ಶನ. ವಿಚಲಿತರಾಗದ ಶಂಕರರು ತಮ್ಮ ಕಮಂಡಲುವಿನಿಂದ ಭೂತಗಳ ಮೇಲೆ ಪವಿತ್ರ ಜಲ ಪ್ರೋಕ್ಷಣೆ ಮಾಡಿದಾಗ ಅದೊಂದು ಮಹಾಪಲ್ಲಟ. ಭೂತಗಳೆಲ್ಲವೂ ಆತ್ಮಸ್ವರೂಪಿಗಳಾಗಿ ಹಾಯ್ಗುಳಿ, ಹುಲಿರಾಯ ಎಂಬಿತ್ಯಾದಿ ಗಣಗಳ ಸೃಷ್ಟಿಯಾಗುತ್ತದೆ. ಅತ್ತ ಮೋಕ್ಷ ನಿರೀಕ್ಷೆಯ ಈಶ್ವರಿ ಗುಣದ ಬ್ರಹ್ಮಲಿಂಗ ಮಲಯಾಳ ಯಕ್ಷೇಶ್ವರಿ ಯಕ್ಷಿಣಿಯರೊಂದಿಗೆ ಕಾಯುತ್ತಲೇ ಇದ್ದಾನೆ. ಶಂಕರರ ಆದೇಶದಂತೆ ಬ್ರಹ್ಮಲಿಂಗನ ಜೊತೆಗೂಡಿ ಈ ಗಣಗಳು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆಯ ಮೂಲಕ ಮಾತೆ ಅಂಬಿಕೆಯ ಸೇವೆ ಮಾಡುತ್ತಾ ಅಲ್ಲೇ ನೆಲೆಸಿದರೆ ಧರ್ಮ ರಕ್ಷಣೆಗಾಗಿ ಅತ್ತ ತೆಂಕಿನ ನೇತ್ರಾವತಿ ತಟದ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ನೆಲೆ ನಿಂತಂತೆ, ಇತ್ತ ಬಡಗಿನಲ್ಲಿ ಬ್ರಹ್ಮಕುಂದ ತಟದಲ್ಲಿ ಬ್ರಹ್ಮಲಿಂಗೇಶ್ವರ ನೆಲೆ ನಿಂತು ಅಹಮಿಕೆಯ ಮರಣವಾದ ಮಾರಣಕಟ್ಟೆಯ ಅಧೀಶನಾಗುತ್ತಾನೆ. ಮುಂದುವರಿದ ಶಂಕರರು ಕೋಲಮುನಿಯ ಕೋಲಾಪುರದಲ್ಲಿ ಅಂಬಿಕೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ಮೂಕಾಸುರನನ್ನು ಕೊಂದ ಅಂಬಿಕೆಯೇ ಭಕ್ತ ವತ್ಸಲೆ ಜಗನ್ಮಾತೆ ಜಗದಾಂಬಿಕೆಯಾಗುತ್ತಾಳೆ. ದುಷ್ಟಜನವನ್ನು ಗೆರೆದು ಅಟ್ಟಹಾಸವಗೈವ ಸೂಳ ದುರ್ಜನರನ್ನು ಕ್ಷಣ ಕ್ಷಣವು ಶಿಕ್ಷಿಸದೆ ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ. ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ. ಅಡಿಗಡಿಗೂ ಪೊರೆವನು ಭಕ್ತರ ಕಾಯ್ವನು, ಅಡಿಗಡಿಗೂ ಪೊರೆವನು ಭಕ್ತರ ಕಾಯ್ವನು, ಶರಣು ಬಂದವರ ಬರಸೆಯನ್ನು ಪೊರೆವವನು. ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ. ಬ್ರಹ್ಮಕುಂದ ತೀರದಲ್ಲಿ ಮಾರಣ ಕಟ್ಟೆಯಲಿ, ಬ್ರಹ್ಮಕುಂದ ತೀರದಲ್ಲಿ ಮಾರಣ ಕಟ್ಟೆಯಲಿ ಶರಣು ಬಂದವರ ನವರಕ ಕಾಯುವ. ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ. ಕಂಬಳ ಮುಂದೆ ಕಂಗೊಳಿಸುತ್ತಿದ್ದ ಮಂಗಳ ಮೂರ್ತಿ ಶ್ರೀ ಬ್ರಹ್ಮಲಿಂಗಗೆ, ಕಂಬಳ ಮುಂದೆ ಕಂಗೊಳಿಸುತ್ತಿದ್ದ ಮಂಗಳ ಮೂರ್ತಿ ಶ್ರೀ ಬ್ರಹ್ಮಲಿಂಗಗೆ ಆರತಿ ಬೆಳಗಿದರು ಭಕ್ತರು ಸೇರಿ ಆರತಿ ಬೆಳಗಿದರು.
ಎಂತ ಹೇಳಿದ್ರೆ ದೇವರೇ ಗೊತ್ತಿಲ್ಲ. ಇಡೀ ತಂಡಕ್ಕೆ ಇಲ್ಲಿದ್ದಾರೆ. ಬಹುಶಃ ಪ್ರಮಾಣ ತಲೆ ಮೇಲಿಂದ ಪ್ರಸಾದಗಳೊತ್ತಿಗೆ ಎಷ್ಟು ಜನ ಕಣ್ಣ ನೀರು ಹೋಯ್ತು ನಂಗಂತ ಗೊತ್ತಿಲ್ಲ. ಖಂಡಿತ ನನ್ನ ಕಣ್ಣಂತೂ ನೀರು ಬಂದಿದ್ದ. ಇಡೀ ತಂಡಕ್ಕೆ ದೊಡ್ಡ ಚಪ್ಪಾಳೆ ಬಂದು ಜೋರಾಗಿದೆ. ಸುಮಾರು 1 ವಾರ ತಿಂಗಳಿಂದ ಅವರು ದರ್ಶನವನ್ನ ಮಾಡಿದ್ದು. ಎಲ್ಲ ಹಾಡುಗಳು, ಎಲ್ಲ ಕಾಸ್ಟ್ಯೂಮು ಏನಾಗಿ ಅದರಿಂದ ಹೊರಗಡೆ ಸದಸ್ಯರ ವೇದಿಕೆ ಬರಬೇಕು. ಈ ತಂಡ ವೇದಿಕೆ ಬನ್ನಿ. ಇದಕ್ಕೋಸ್ಕರ ಇದನ್ನ ಅವರು ಎಲ್ಲ ರೆಕಾರ್ಡಿಂಗ್ಗಳನ್ನ ವಸ್ತ್ರಾಭ್ಯಾಸವನ್ನು ಎಲ್ಲವನ್ನ ಇದಕ್ಕೋಸ್ಕರವೇ ಮಾಡಿದ್ದು. ನಿಮ್ಮ ಪ್ರಯತ್ನಕ್ಕೆ ನಮ್ಮ ಒಂದು ಆಶಯ ಈಡೇರಿಸಿದ್ದೀರಿ. ಸಮಸ್ತ ಉತ್ತರ ಕನ್ನಡ ಪರವಾಗಿ ನಿಮ್ಮ ಇಡೀ ತಂಡಕ್ಕೆ ನಾವು ಶಿರವಾಗಿ ನಮಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗಕ್ಕೆ ಸಂಸ್ಥೆಯ ಮುಖ್ಯಸ್ಥರು ಅರವಣೆ ಸದಸ್ಯರು ಹಾಗೆ ಗೀತ ಸದಸ್ಯರು ಅವರನ್ನ ಬರಮಾಡಿಕೊಟ್ಟಿದ್ದಾರೆ. ಅವರಿಗೆ ಗೌರವ ಸ್ಮರಣೆಗೆ ನಿರ್ವಹಿಸಿದ ಆನಂದಂ ಶೆಟ್ಟಿಯವರು ಹಾಗೆ ಉದಯ ಹೆಗ್ಡೆಯವರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಉದಯ ಸಂರಕ್ಷಣಾ ಆರ್ಗನೈಸರ್ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು.